ದೈವಾನುಗ್ರಹ ಮೆಡಿಕಲ್ಸ್, ಸುಧಾಮ ಬಿಲ್ಡಿಂಗ್, ಕುದ್ಮಾರು ಗ್ರಾಮ ಹಾಗೂ ಅಂಚೆ, ಕಡಪ ತಾಲೂಕು, ದಕ್ಷಿಣ ಕನ್ನಡ. ಶ್ರೇಷ್ಠ ಔಷಧಿಗಳು, ಕಡಿಮೆ ಬೆಲೆ, ಸ್ವಸ್ಥ ಭಾರತದ ಹೆಗ್ಗುರುತು. ಫೆಬ್ರವರಿ 4, 2024 ಆದಿತ್ಯವಾರ ಬೆಳಗ್ಗೆ 9:30 ಗಂಟೆಗೆ ಶುಭಾರಂಭಗೊಂಡಿದೆ. ಇವತ್ತು ನಾವು ಕುದ್ಮಾರಲ್ಲಿ ನಮ್ಮ 3ನೇ ಮೆಡಿಕಲ್ ಶಾಪನ್ನು ತೆರೆಯುವಂಥ ಈ ಶುಭ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲರಿಗೂ ವಂದಿಸ್ತಾ, 3 ವರ್ಷಗಳಿಂದ ನಿರಂತರವಾಗಿ ನಾವು ಈ ಒಂದು ಮೆಡಿಕಲ್ ಉದ್ಯಮಕ್ಕೆ ಬರಬೇಕು ಅಂತಾದರೆ, ಇದು ಅನಿರೀಕ್ಷಿತವಾಗಿ ನಾನು ತಾಲೂಕ್ ಪಂಚಾಯತ್ ಸದಸ್ಯರಿದ್ದ ಸಮಯದಲ್ಲಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ತೆರೀಬೇಕು ಅಂತ ನನ್ನ ಒಂದು ಆಸೆಯನ್ನು ಆವಾಗ ನಮ್ಮ ಶಾಸಕರಿದ್ದಂಥ ಅಂಗಾರಸರ್ ಅವರ ಹತ್ರ ಕೇಳಿಕೊಂಡಾಗ ಅವರು ಹೇಳಿದರು, ಇದನ್ನು ನೀವೇ ಯಾಕೆ ಮಾಡಬಾರ್ದು ಅಂತ. ಆಗ ನೀವು ತಮಾಷೆ ಮಾಡ್ತಾ ಇದ್ದೀರಾ ಸರ್ ಕೇಳಿದೆ. ಇಲ್ಲ, ಅದನ್ನು ನೀವೇ ಮಾಡ್ಬೋದು ಅಂತ ಹೇಳಿದರು. ಆಗ ನನಗೆ ಗೊತ್ತಾಯಿತು, ಜನೌಷಧಿ ಕೇಂದ್ರವನ್ನು ನಾವೇ ತೆರೀಬೋದು ಅಂತ. ಅಂದಿನಿಂದ ಇಂದಿನ ತನಕ ನಮಗೆ ಸಹಕಾರವನ್ನು, ಮಾರ್ಗದರ್ಶನವನ್ನು ಕೊಟ್ಟಂಥ ಸಚಿವರು ನಮ್ಮ ಜೊತೆಗಿದ್ದಾರೆ, ಸಂಗಾರ ಇವರು. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ಕಟೀಲ್ ಅವರು ಮೂಲತಃ ಜ್ಞಾನರತ್ನ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಇವರು ನಮಗೆ 3 ಶಾಪ್ ಮಾಡಲಿಕ್ಕೂ ನಿರಂತರವಾಗಿ ಸಹಕಾರವನ್ನು ನೀಡಿದಂಥವ್ರು. ಇವರನ್ನ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಒಕ್ಕಲಿಗ ಸಹಕಾರಿ ಬತ್ತಿನ ಅಧ್ಯಕ್ಷರಾದಂಥ ಚಿದಾನಂದ್ ಬೈಲಾಡಿ ಇದ್ದಾರೆ. ಅವರು ಕೂಡ ಯಾವಾಗಲೂ ನಮಗೆ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಆಡುವವರು, ಮಾರ್ಗದರ್ಶನ ನೀಡುವವರು. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಇದ್ದಾರೆ, ನಿಮಗೂ ಸ್ವಾಗತ. ಹಾಗೆ ನಮ್ಮ ಚೆನ್ನಪ್ಪನ, ಎಲ್ರಿಗೂ ಕುದ್ಮಾರಲ್ಲಿ ಶಾಪ್ ಮಾಡೋದು ಅಂತ ಹೇಳುವಾಗ ಎಲ್ಲರೂ ಹೇಳುವಂಥದ್ದು ಚೆನ್ನಪ್ಪನ ಬಿಲ್ಡಿಂಗ್ ಹತ್ರನ, ಚೆನ್ನಪ್ಪನ ಬಿಲ್ಡಿಂಗ್ ಅಲ್ಲಿಯ. ಕುದ್ಮಾರ ಅಂದರೆ ಅದು ಚೆನ್ನಪ್ಪನ. ಹಾಗೆ ಅವರು ಈಗ ಪ್ರಸ್ತುತ CA ಬ್ಯಾಂಕಿನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಹಾಗೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಯುವ ನಾಯಕ ನಾಗೇಶ್ ಕೆಡೆಂಜಿ, ಸದಾ ನಗ್ತಾ ಇರುವಂಥವ್ರು, ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈ ಸಲದ ದೇವರಾದಂಥ ಪಂಚಲಿಂಗೇಶ್ವರ, ಕೇಪುಲೇಶ್ವರ ಮತ್ತು ಪರಿವಾರದ ದೇವರು, ಅದೇ ರೀತಿಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ, ರಾಮಕುಂಜೇಶ್ವರ ಮತ್ತು ಪರಿವಾರದ ಎಲ್ಲ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾ, ವಿಶೇಷವಾಗಿ ತೇಜಕ್ಕ ಮತ್ತು ಅವರ ಕುಟುಂಬದವರು ಈ ಸಮಯದಲ್ಲಿ ಯಾವುದೇ ರೀತಿಯ ವಿಘ್ನಗಳಿದ್ದರೂ ಕೂಡ ಅದು ನಿರ್ವಿಘ್ನವಾಗಿ ನೆರವೇರಿ ಈ ಒಂದು ಮೆಡಿಕಲ್ ಕೇಂದ್ರ ಏನಿದೆ, ಇದು ಜನಗಳಿಗೆ ಉಪಯುಕ್ತ ಆಗುವಂಥ ಒಂದು ಕೇಂದ್ರವಾಗಿ ಬರಬೇಕು. ಉಪಯುಕ್ತವಾಗಿ ಕೇಂದ್ರವಾಗಿ ಬರಬೇಕಾದ್ರೆ ಒಂದು ವಿಶೇಷವಾಗಿ ಇಲ್ಲಿ ಬಂದಂಥ ಗ್ರಾಹಕರು ಯಾರಿದ್ದಾರೆ, ರೋಗಿಗಳಿದ್ದಾರೆ, ಅವರಿಗೆ ಬೇಕಾಗಿರತಕ್ಕಂಥ ಔಷಧಿಗಳು ದೊರೆಯಬೇಕು. ಎರಡನೇದು ಯಾವುದು ಔಷಧಿ ಅಂದರೆ ಅದು ಪ್ರೀತಿ ಮತ್ತು ವಿಶ್ವಾಸ. ಈ ಎರಡು ಒಟ್ಟಿಗೆ ಸೇರಿದಾಗ ಆ ಸಂಸ್ಥೆನೂ ಕೂಡ ಮತ್ತು ಆ ಸಂಸ್ಥೆಯಿಂದಲೂ ಕೂಡ ಹೆಚ್ಚಿನ ಒಂದು ಪ್ರಯೋಜನ ಸಿಗುವುದರ ಮೂಲಕ ಅದರ ವೃದ್ಧಿ ಕೂಡ ಆಗಲಿಕ್ಕೆ ಸಾಧ್ಯ ಆಗುವಂಥ. ಅದಕ್ಕೋಸ್ಕರ ದೇವರ ಅನುಗ್ರಹ ಒಳ್ಳೆಯ ಕಾರ್ಯಕ್ಕೆ ಎಲ್ಲ ಕಡೆಯಲ್ಲಿ ಕೂಡ ದೇವರದ ಅನುಗ್ರಹ ಇದ್ದೇ ಇದೆ. ಆದರೆ ಮನುಷ್ಯನ ಒಂದು ಮನಸ್ಸು ಅನ್ನುವಂಥದ್ದು ಭಾರಿ ಪ್ರಮುಖವಾಗಿರುವಂಥದ್ದು. ಆ ರೀತಿಯ ಒಂದು ಮನಸ್ಸನ್ನು ಇಟ್ಕೊಂಡು ಒಳ್ಳೆಯದಾಗಬೇಕು, ಒಳ್ಳೆಯದು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಮೆಡಿಕಲ್ ಕೇಂದ್ರವನ್ನು ತೇಜಕ್ಕ ಮತ್ತು ಶೇಖರಣ ಒಟ್ಟಿಗೆ ಸೇರಿಕೊಂಡು, ಕುಟುಂಬಸ್ಥರು ಸೇರಿಕೊಂಡು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರತಕ್ಕಂಥ ನರೇಂದ್ರ ಮೋದಿಯವರ ಅಪೇಕ್ಷೆಯೂ ಕೂಡ ಅಷ್ಟೇ. ಆಡಳಿತ ಅನ್ನುವಂಥದ್ದು ದೊಡ್ಡ ಸಂಗತಿ ಅಲ್ಲ. ಆಡಳಿತ ಸಾರ್ವಜನಿಕರ ಉಪಯೋಗಕ್ಕೆ ಮತ್ತು ಸಾರ್ವಜನಿಕರ ಬೇಡಿಕೆಗಳು ಏನಿದೆ ಅದನ್ನು ಈಡೇರಿಸುವಂಥ ಒಂದು ಆಡಳಿತವಾಗಿ ಬರಬೇಕು ಅನ್ನುವಂಥ ಮುಖ್ಯ ಅಪೇಕ್ಷೆ. ಆ ಅಪೇಕ್ಷೆಗೆ ಸಂಬಂಧಪಟ್ಟಾಗೆ
ನಮ್ಮ ಪ್ರಮುಖರಾಗಿರತಕ್ಕಂಥ ಭಾಸ್ಕರ ದೇವಸಿಯವರು ಕೂಡ. ನಾನು ತೇಜಕ್ಕೆ ಹೇಳಿದಾಗೆ ನಾವೇ ಮಾಡಬೇಕನ್ನೋದು ನನ್ನ ಅಭಿಪ್ರಾಯ. ನಮ್ಮಲ್ಲಿ ಶ್ರೇಷ್ಠ ಗುಣಮಟ್ಟದ ಔಷಧಿಗಳು, ಸೌಂದರ್ಯವರ್ಧಕ ಉತ್ಪನ್ನಗಳು, ಪಶು ವೈದ್ಯಕೀಯ ಔಷಧಿಗಳು, ಪತಂಜಲಿ ಉತ್ಪನ್ನಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.